ಉಡುಪಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ವಿಧಾನ ಪರಿಷತ್ ಸದಸ್ಯ ಮಂಜುನಾಥ ಭಂಡಾರಿ ಭದ್ರಾವತಿ ಶಾಸಕ ಸಂಗಮೇಶ್ ಪುತ್ರ ಅವಹೇಳನ ಮಾತು ವಿಚಾರದ ಕುರಿತು ಪ್ರತಿಕ್ರಿಯಿಸಿದರು. ನನಗೆ ಈ ಕುರಿತಾಗಿ ಸರಿಯಾದ ಮಾಹಿತಿ ಇಲ್ಲ. ಪ್ರತಿಯೊಬ್ಬರಿಗೂ ಅವರದೇ ಆದ ಗೌರವವನ್ನು ಸಂವಿಧಾನ ನೀಡಿದೆ. ಅದನ್ನು ರಕ್ಷಣೆ ಮಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಅದರಲ್ಲೂ ಅಧಿಕಾರಿಗಳು ಸಂವಿಧಾನ ನೀಡಿದ ಹಕ್ಕನ್ನು ಚಲಾಯಿಸುತ್ತಾರೆ. ಯಾರೇ ಆದರೂ ಅದನ್ನು ಅಡ್ಡಿಪಡಿಸುವುದು ಸರಿಯಲ್ಲ. ಚುನಾಯಿತ ಪ್ರತಿನಿಧಿಯಾಗಲಿ ಪ್ರಜೆಯಾಗಲಿ ಯಾರೂ ಕೂಡ ಅಡ್ಡಿಪಡಿಸಬಾರದು. ಆ ರೀತಿಯ ಹೇಳಿಕೆ ಅವರು ನೀಡಿದರೆ ನಾನು ಖಂಡಿಸುತ್ತೇನೆ ಎಂದರು. ಯಾವುದೇ ರೀತಿಯ ಅಧಿಕಾರಿಗಳನ್ನು ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ಅವರಿಗೆ ಅಡಚಣೆಯನ್ನು ಮಾಡೋದು ಅಂತಾರವಲ್ಲ, ಒಂದು ವೇಳೆ ಅಂಥದ್ದು ಏನೇ ಅವರ ತಪ್ಪುಗಳಿದ್ದರೆ ಅವರ ಮೇಲಧಿಕಾರಿಗಳಿಗೆ ತಿಳಿಸುವಂಥ ಸಂಪೂರ್ಣ ಅಧಿಕಾರ ಪ್ರತಿಯೊಬ್ಬ ಪ್ರಜೆಗಿರ್ತದೆ. ಅಂಥದ್ದೇನೇ ಕಂಡು ಬಂದಿದ್ದಲ್ಲಿ ಅವರಿಗಿಂತ ಮೇಲ್ಪಟ್ಟ ಅಧಿಕಾರಿಗೆ ತಿಳಿಸ್ಬೋದು. ಸರ್, ಚರ್ಚೆ ಆಗ್ತಿರೋದು ಶಾಸಕರಲ್ಲ, ಅವರ ಪುತ್ರ ಅಲ್ಲ, ಯಾರೇ ಆಗಿರಲಿ. ನಾನಿದರಲ್ಲಿ ಶಾಸಕನ ಪುತ್ರ ಅಂತ ಹೇಳ್ತಾ ಇಲ್ಲ. ನಾನು ಹೇಳ್ತಿರೋದು ಯಾರೇ ಆಗಿರಲಿ, ಅದರಲ್ಲೂ ಈಗ ಶಾಸಕನ ಪುತ್ರ ಅಥವಾ ಶಾಸಕ ಅಂತ ಹೇಳ್ಕೊಂಡು ಕಾನೂನಿನಲ್ಲಿ ಬೇರೆ ಇಲ್ಲ. ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ. ನಾನು ತಪ್ಪು ಮಾಡಿದ್ರು ಒಂದೇ, ಇನ್ನೊಬ್ಬ ಅಧಿಕಾರದಲ್ಲಿ ಇರುವವನು ತಪ್ಪು ಮಾಡಿದ್ರು ಒಂದೇ. ಕಾಂಗ್ರೆಸ್ ಭಿನ್ನಮತ. ದೆಹಲಿಗೆ ತೆರಳಿದ ರಾಜಣ್ಣ ಜಾರಕಿಹೊಳಿ ವಿಚಾರದ ಕುರಿತು ಪ್ರತಿಕ್ರಿಯಿಸಿದ ಮಂಜುನಾಥ ಭಂಡಾರಿ, ಮಂತ್ರಿಗಳು ಇಲಾಖೆಯ ಕೆಲಸಗಳಿಗೆ ದೆಹಲಿಗೆ ಹೋಗುತ್ತಾರೆ. ಅವರನ್ನು ಯಾಕೆ ಹೋಗುತ್ತೀರಿ ಅಂತ ನಾವು ಕೇಳೋಕ್ಕಾಗುತ್ತಾ? ದೆಹಲಿಗೆ ಹೋದಾಗ ಪಕ್ಷದ ನಾಯಕರನ್ನ ಭೇಟಿ ಮಾಡ್ತಾರೆ. ವಿಜೇಂದ್ರ ಹೋದಾಗ ಅಮಿತ್ ಶಾರನ್ನ ಭೇಟಿಯಾಗಲ್ವಾ? ಯತ್ನಾಳ್, ನಡ್ಡಾ ಅವರನ್ನು ಭೇಟಿ ಮಾಡಿಲ್ವಾ? ನಮ್ಮ ಮಂತ್ರಿಗಳು ಹೋದಾಗ ಅಧ್ಯಕ್ಷರನ್ನು ಭೇಟಿ ಮಾಡ್ತಾರೆ. ಅವರು ಏನ್ ಬೇಕಾದರೂ ಹೇಳಬಹುದು. ಭೇಟಿ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಎಂದರು. ಇನ್ನು ಕುಂಭಮೇಳ ಟೀಕಿಸಿದ್ದ ಎಐಸಿಸಿ ಅಧ್ಯಕ್ಷ ಖರ್ಗೆ ಹಾಗೂ ಕುಂಭಮೇಳದಲ್ಲಿ ಮಿಂದು ಬಂದ ಡಿಕೆಶಿ ವಿಚಾರದ ಕುರಿತು ಪ್ರತಿಕ್ರಿಯಿಸಿದ ಅವರು, ಅವರವರ ನಂಬಿಕೆಗೆ ಬಿಟ್ಟ ವಿಚಾರ. ಅವರು ಮಾಡಿದ್ದು ಸರಿ ತಪ್ಪು ಎಂದು ನಾನು ಕಾಮೆಂಟ್ ಮಾಡಲು ಸಾಧ್ಯವಿಲ್ಲ ಎಂದರು.